Sun Premium Super Singer, title sponsored by Sun Premium Refined Sunflower Oil, powered by Santosh 2-Star Boiled Rice, Bhadravati. Shining partner Shashi Soap, co-sponsored by Rohan Corporation, Arogyada Bharavase Amrit None, Purnima Silks Karkala, Shakuntala Herbal Hair Tone, Prime Masalas, Srinivas Hospital, a unit of Srinivas Institute of Medical Science, Mukka Mangalore, Smarnika Kalsanka Udupi, Akshaya Kitchen Equipments, 1000 Lights, Hanbal Chukki, Revento Unishade Plus Cream, Citadel Developers. Super Singer. Hello, namaskara and vanakkam, namaskaram. Namma TV dondu punanchina maat annanaglige akkanaglige ammanaglige aandinaglige uncle-naglige ajjanaglige dodammanaglige ಚಿಕ್ಕಮ್ಮನಾಗ್ಲಿಕ್ಕೆ ಮಲ್ನಾಗ್ಲಿಕ್ಕೆ ಎಲ್ಲಿಯಾಗ್ಲಿಕ್ಕೆ ಇಲ್ಲದಾಗ್ಲಿಕ್ಕೆ ಬರಿದಲ್ಲದಾಗ್ಲಿಕ್ಕೆ ಇದು ಫ್ಯಾಷನ್ ನಾಯಿ ಬುಜ್ಜಮ್ಮ ಅಂತ ಇಲ್ಲದ ಉಲೇ ಒಬ್ಬನು ಸೊ ಅಕ್ಕಲ್ಲ ಟಿವಿ ಒಂದು ಬೇರೆ ಆಗ್ಲಿಕ್ಕೆ ಆತ್ಮೀಯವಾನಂಚಿನ ಸ್ವಾಗತ ನಿಕ್ಲ ಫೇವರೇಟ್ ಶೋ ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಸಂತೋಷ್ 2-Star ಬಾಯ್ಲ್ಡ್ ರೈಸ್ ಭದ್ರಾವತಿ. ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಜನ ತುಂಬ ಹೃದಯದ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ಖಂಡಿತ ಒಳ್ಳೆಯದಾಗಲಿ ಆ್ಯಂಡ್ ಒಳ್ಳೆಯ ಒಂದು ವೇದಿಕೆಗೆ ಅರ್ಥಗರ್ಭಿತವಾಗಿರುವಂಥ ಒಂದು ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ ಡೆಫಿನೆಟ್ಲಿ ನಾನೊಬ್ಬ ಇದ್ದರೆ ಸಾಕಾಗಲ್ಲ, ನನ್ನ ಜೊತೆ ಕಂಟೆಸ್ಟೆಂಟ್ಸ್ ಇದ್ದರೂ ಸಾಕಾಗಲ್ಲ. ನನ್ನ ಜೊತೆ ಕಂಟೆಸ್ಟೆಂಟ್ಸ್ ಇದ್ದರೂ ಅವರು ಹೇಗೆ ಆಡ್ತಾರೆ ಆ್ಯಂಡ್ ಯಾರು ವಿನ್ನರ್ ಆಗ್ತಾರೆ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂತಂದರೆ ಅದ್ಭುತವಾಗಿರುವಂತಹ ಜಡ್ಜಸ್ ನಮ್ಮ ಜೊತೆ ಇರಲೇಬೇಕು. ಅದೇ ನಮ್ಮ ದೊಡ್ಡ ಸೌಭಾಗ್ಯ ಅಂತ ಹೇಳ್ಬೋದು. ಇಡೀ ಕನ್ನಡ ಸಿನಿಮಾ ರಂಗನೇ ನಮ್ಮ ಜೊತೆ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆ ಅಂತಂದರೆ ಅಷ್ಟಷ್ಟು ದೊಡ್ಡ ಸಾಧನೆ ಮಾಡಿರುವಂತಹ ಸಾಧಕರು ಇರೋವಂಥದ್ದು. ಮೊದಲನೇದಾಗಿ ನಮ್ಮ ಜೊತೆ ಇರೋವಂಥವ್ರು ಯಾವಾಗ ನೋಡಿದ್ರು ಒಂದು ರೀತಿಯಲ್ಲಿ ನಮಗೆ ಭಯ ಆಗುತ್ತೆ. ಯಾಕೆಂದರೆ ಅವರ ಡ್ರೆಸ್ಸಿಂಗ್ ಸೆನ್ಸ್ ಅಥವಾ ಅವರು ಹಾಕುವಂತಹ ಜಾಕೆಟ್ ಆಗಿರ್ಬೋದು, ನಮಗೂ ಅನಿಸುತ್ತೆ ನಾವು ಚೆನ್ನಾಗಿರೋದೇ ಹಾಕಬೇಕು ಅವರನ್ನು ನೋಡಿದ ಮೇಲೆ ಅಂತ. ದಟ್ ಇಸ್ ನಾನ್ ಅದರ್ ದ್ಯಾನ್ ನಮ್ಮ ಕರಾವಳಿ ಕರ್ನಾಟಕದ ಗಿಟಾರ್ ಮಾಸ್ಟರ್ ರಾಜಗೋಪಾಲ್ ಸರ್. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಅದೇ ರೀತಿ ನಮ್ಮ ಜೊತೆ ಇರುವಂಥವರು ನಮ್ಮ ಪ್ರೀತಿಯ ಕದ್ರಿಯ ಹೆಸರನ್ನು ಅವರು ತುಂಬಾ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವರನ್ನು ನೋಡಿದಾಗ ನಮಗೇನೋ ಒಂದು ಪಾಸಿಟಿವ್ ಫೀಲ್ ಬರುತ್ತೆ, ನಮಗೊಂದು ಭಯ ಇರುತ್ತೆ. ಆ್ಯಂಡ್ ಎಲ್ರಿಗೊಂದು ಏನು ಭಯ ಅಂದರೆ ನಮ್ಮ ಕಪ್ಪು ಬಣ್ಣದ ದಾಡಿ, ಕಪ್ಪು ಬಣ್ಣದ ಹೇರು ಅದು ಬಿಳಿ ಆದಾಗ ಅಯ್ಯೋ ನಮಗೇನೋ ಏಜ್ ಆಯಿತೋ ಇಲ್ಲ ಲುಕ್ ಏನೋ ಹಾಳಾಗುತ್ತೋ ಅಂತ. ಆದರೆ ಇವರನ್ನು ನೋಡಿದ್ರೆ ಅದು ಒಂದು ಪರ್ಫೆಕ್ಟ್ ಲುಕ್ ಅಂತ ಅವರು ತೋರಿಸ್ಕೊಟ್ಟಿದ್ದಾರೆ. ದಟ್ ಇಸ್ ನಾನ್ ಅದರ್ ದ್ಯಾನ್ ಕದ್ರಿ ಮಣಿಕಾಂತ್ ಸರ್. ವೆಲ್ಕಮ್ ಟು ದ ಶೋ. ಅದೇ ರೀತಿ ಇನ್ನೊಬ್ಬ ಗೆಸ್ಟ್ ಬಗ್ಗೆ ಅಥವಾ ನಮ್ಮ ಜಡ್ಜ್ ಬಗ್ಗೆ ನಾವು ಹೇಳಬೇಕು ಅಂತಂದರೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ ಅಂತ ಹೇಳ್ಬೋದು. ಅವರ ಸಾಧನೆಯ ಪಟ್ಟಿ ಏನಿದೆ ಅದು ಏನೋ ಒಂದು ಹೇಳಕ್ಕೆ ಹೋದರೆ ಇನ್ನೊಂದು ಮಿಸ್ ಆಗುತ್ತೆ. ಯಾಕೆಂತಂದರೆ ಅವರ ಸಾಧನೆಯ ಪಟ್ಟಿ ಅಷ್ಟು ಉದ್ದ ಇದೆ. ದಟ್ ಇಸ್ ನಾನ್ ಅದರ್ ದ್ಯಾನ್ ವಿ ಮನೋಹರ್ ಸರ್. ವೆಲ್ಕಮ್ ಟು ದ ಶೋ. ಅದೇ ರೀತಿ ಇನ್ನೊಬ್ಬ ಜಡ್ಜ್ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಅವರು ಹಳೆಯವರು ಅಲ್ಲ, ಹೊಸಬರು ಅಲ್ಲ. ಯಾಕೆಂತಂದರೆ ಹಳೆಯ ಹಾಡುಗಳನ್ನು ನೋಡಿದ್ರು ಅವರ ಮ್ಯೂಸಿಕ್ ಡೈರೆಕ್ಷನ್ ಇರುತ್ತೆ, ಇತ್ತೀಚಿನ ಸಿನಿಮಾಗಳನ್ನು ನೋಡಿದ್ರು ಅವರ ಮ್ಯೂಸಿಕ್ ಡೈರೆಕ್ಷನ್ ಇರುತ್ತೆ. ಸೊ ಕನ್ಫ್ಯೂಸ್ ಆಗುತ್ತೆ ಇವರು ಯಾವಾಗ ಸ್ಟಾರ್ಟ್ ಮಾಡಿದ್ರು ಆ್ಯಂಡ್ ಇವರು ಯಾವ ರೀತಿಯ ಹಾಡುಗಳನ್ನು ಕೊಡ್ತಾರೆ ಅಂತ. ಹಳೆಯ ರೀತಿಯ ಹಾಡುಗಳನ್ನು ಕೊಡ್ತಾರೆ, ಹೊಸ ರೀತಿಯ ಹಾಡುಗಳನ್ನು ಕೊಡ್ತಾರೆ. ಒಂದು ರೀತಿಯಲ್ಲಿ ಸಕಲ ಕಲಾ ವಲ್ಲಭ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ನಮ್ಮೆಲ್ಲರ ಪ್ರೀತಿಯ ಗುರು ಕಿರಣ್ ಸರ್. ವೆಲ್ಕಮ್ ಟು ದ ಶೋ. ನಮ್ಮ ಜೊತೆ ಇರುವಂತಹ ಇನ್ನಷ್ಟು ಅತಿಥಿಗಳನ್ನು ವೇದಿಕೆಗೆ ಬರಮಾಡಿಕೊಳ್ಳುವಂತಹ ಅಥವಾ ಜಡ್ಜಸ್ ಪ್ಯಾನಲ್ಗೆ ಬರಮಾಡಿಕೊಳ್ಳುವಂತಹ ಸಮಯ. ಎದೆ ತುಂಬಿ ಹಾಡುವೇನು ಅನ್ನುವಂತಹ ಒಂದು ರಿಯಾಲಿಟಿ ಶೋ ಇತ್ತು, ಅದರಲ್ಲಿ ದೊಡ್ಡ ಹೆಸರನ್ನು ಸಂಪಾದನೆ ಮಾಡಿರುವಂತಹ ಯಶವಂತ್ ಅವರು ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ಮೇಲೆ ಬಂದು ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಕರಾವಳಿ ಕರ್ನಾಟಕದ ಹೆಮ್ಮೆಯ ಇನ್ನೊಬ್ಬ ಗಾಯಕ, ಯಾವುದೇ ಒಂದು ವೇದಿಕೆ ನೋಡಿದ್ರು ಕೂಡ ಅಲ್ಲಿ ಅವ್ರದ್ದೇ ಒಂದು ಶೈಲಿಯಲ್ಲಿ ಹಾಡೋವಂತಹ, ನಾನು ಅಲ್ಲಿ ಹೋಸ್ಟ್ ಮಾಡ್ತಾ ಇದ್ರೆ ನನ್ನ ಒಂದು ಫೇವ್ರೆಟ್ ಸಾಂಗ್ ಅಂತ ಅವ್ರ ಹತ್ರ ಕೇಳ್ತೀನಿ. ಯಾಕೆ ಅಂತಂದರೆ ಅವರ ವಾಯ್ಸಲ್ಲೇ ಏನೋ ಒಂದು ಮಧುರತೆ ಇದೆ. ದಟ್ ಇಸ್ ನಾನ್ ಅದರ್ ದ್ಯಾನ್ ನವೀನ್ ಕೊಪ್ಪ ಅವರು. ದಯವಿಟ್ಟು ಮೇಲೆ ಬಂದು ಕೂತ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಟು ದ ಶೋ. ಅದೇ ರೀತಿ ಇನ್ನೊಬ್ಬರು ಏಜಲ್ಲಿ ತುಂಬ ಚಿಕ್ಕವರು, ಅದರ ಸಾಧನೆಯಲ್ಲಿ ತುಂಬ ಗರಿಮೆಗಳನ್ನು ಮೈಗೂಡಿಸ್ಕೊಂಡು ಮುಂದೆ ಸಾಗ್ತಾ ಇರುವಂತಹ ಪಲ್ಲವಿ ಪ್ರಭು ಅವರು ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ಅವ್ರ ವೇದಿಕೆಗೆ ಬರಬೇಕು ಅಂದರೆ ಮೇಲೆ ಬಂದು ಆಸೀನರಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಗಿರಿಗಿಟ್ ಅನ್ನುವಂತಹ ಒಂದು ಸೂಪರ್ ಡೂಪರ್ ಹಿಟ್ ಸಿನಿಮಾ ಇತ್ತು, ದಾಖಲೆಗಳ ಮೇಲೆ ದಾಖಲೆ ಮಾಡಿತ್ತು. ಅದರಲ್ಲೂ ಕೂಡ ಹಾಡನ್ನು ಹಾಡಿರುವಂತಹ ಗಾಯಕಿ ಆ್ಯಂಡ್ ಆ ಸಿನಿಮಾ ನಿರ್ದೇಶನ ಆ್ಯಂಡ್ ಆ್ಯಕ್ಟಿಂಗ್ ಮಾಡಿರೋದು ನಾನೇ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಈ ಒಂದು ವೇದಿಕೆಯ ವಿಶೇಷತೆಯ ಬಗ್ಗೆ ನಾನು ಹೇಳ್ತಾ ಇದ್ದೆ, ಎಷ್ಟೋ ಜನರಿಗೆ ದಾರಿದೀಪವಾಗುವಂತಹ ಒಂದು ವೇದಿಕೆ ಅಂತ. ಅದೇ ರೀತಿ ನಮ್ಮ ಟಿವಿಯ ಖ್ಯಾತ ನಿರೂಪಕರಾಗಿರುವಂತಹ ನಮ್ಮ ಮಾರ್ಗದರ್ಶಕರು ಅಂತ ಹೇಳಬಹುದು ನವೀನ್ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ನವೀನ್ ಶೆಟ್ಟಿ ಅವರಿಗೆ ಆತ್ಮೀಯವಾಗಿರುವಂತಹ ಸ್ವಾಗತ.
ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್. ಸೊ ಈ ಎದುರುಪ್ನಾಗ ಜಾಸ್ತಿ ತುಳು ಬಾತರಲ್ಲ ಎಂಗ್ಲಿಗೆ ಬಾರಿ ಬಂಗದ ವಿಷಯ. ಎನಿವೇಸ್ ಮುಂದುವರಿಸ್ತಾ ಹೇಳೋವಂತಹ ವಿಚಾರ ಏನು ಅಂತಂದರೆ, ಈ ಒಂದು ವೇದಿಕೆಯ ಬಗ್ಗೆ ನಾನು ಆವಾಗ ಹೇಳ್ತೀನಿ, ಫ್ಯೂಚರಿಗೆ ಹೆಲ್ಪ್ ಆಗುವಂತಹ ವೇದಿಕೆ ಅಂತ. ಅದನ್ನು ಸೀಸನ್ 1 ಈಗಾಗಲೇ ಪ್ರೂವ್ ಮಾಡಿದೆ. ಐರಾ ಆಚಾರ್ಯ ಆಗಿರ್ಬೋದು, ಕೀರ್ತನ್ ಹೊಳ್ಳ ಆಗಿರ್ಬೋದು, ನಿಹಾಲ್ ತೌರ ಆಗಿರ್ಬೋದು, ಇವರೆಲ್ಲ ಈ ವೇದಿಕೆಯಿಂದ ಹೋದವರು. ಆ್ಯಂಡ್ ಇವಾಗ ದೊಡ್ಡ ಲೆವೆಲ್ ರೀಚ್ ಆದಂತಹ ಗಾಯಕರಿವರು. ಸೊ ಅವ್ರ ಬಗ್ಗೆ, ಈ ಒಂದು ವೇದಿಕೆಯ ಬಗ್ಗೆ ಒಂದು ವಿಡಿ ರೆಡಿ ಇದೆ. ಏನಿದೆ ನೋಡ ಬನ್ನಿ. ಕರಾವಳಿ ಕರ್ನಾಟಕದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಯೋಜನೆಗೊಂಡ ಸಿಂಗಿಂಗ್ ರಿಯಾಲಿಟಿ ಶೋ ನಮ್ಮ ಸೂಪರ್ ಸಿಂಗರ್ ಸೀಸನ್ 1. ಆ ಸ್ಪರ್ಧೆಯ ಫೈನಲಿಸ್ಟ್ ಆದಂತಹ ಐರಾ ಆಚಾರ್ಯ, ಕೀರ್ತನ್ ಹೊಳ್ಳ, ನಿಹಾಲ್ ತಾವ್ರು ಇಂದು ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಕಾರಣ ಅವರ ಸಾಧನೆ. ನನ್ನ ಚೆಲುವೆಗೆ ಸೊಗಸಾದಲಾಲಿ ಮನಕೆ ಮುಗುಳಿನ ರಾಜಕುಮಾರಿ ಕೊಲ್ಲೆ ನನ್ನನ್ನೇ ಕಡು ಕಪ್ಪು ಕಣ್ಣಲ್ಲೇ ಕೊಲ್ಲು, ಬಿಗಿದಪ್ಪಿ ತೋಳಲ್ಲೇ ಕೊಲ್ಲು, ಮುದ್ದಾದ ಮಾತಲ್ಲೇ ಕೊಲ್ಲು, ಬಾ ನನ್ನ ಪ್ರೀತಿಲೆ ಕೊಲ್ಲು, ಕ್ಷಣಕ್ಕೊಮ್ಮೆ ಕೊಲ್ಲು ಕಣಕ್ಕೊಮ್ಮೆ ಕೊಲ್ಲು, ಕಾಡಿಸಿ ಬೀಡಿಸಿ ಮುದ್ದಿಸಿ ಚುಂಬಿಸಿ ಕೊಲ್ಲೆ ನನ್ನನ್ನೇ. ಆತ್ಮರಾಗ ಸಮರ್ಪಣಂ ನೀ ಕೆಜಿಎಫ್ ಇಡೀ ಚಲನಚಿತ್ರ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ಎಲ್ಲರೂ ಸ್ಯಾಂಡಲ್ವುಡ್ನತ್ತ ತಿರುಗುವಂತೆ ಮಾಡಿದ ಚಿತ್ರ ಅದು. ಆ ಚಿತ್ರದಲ್ಲಿ ಇದೇ ವೇದಿಕೆಯಲ್ಲಿ ಹಾಡಿ ಸೀಸನ್ 1 ವಿಜೇತೆಯಾಗಿರುವ ಉಡುಪಿಯ ಐರಾ ಆಚಾರ್ಯ ಜೋಕೆ ನಾನು ಬಳ್ಳಿಯ ಮಿಂಚು ಎಂಬ ಹಾಡನ್ನ ಆ ಚಿತ್ರಕ್ಕೆ ಹಾಡಿದ್ದಾರೆ. ಪ್ರಪಂಚದಾದ್ಯಂತ ತೆರೆಕಂಡ ಈ ಚಿತ್ರದಲ್ಲಿ ಉಡುಪಿಯ ಐರಾ ಆಚಾರ್ಯ ಅವರ ದನಿಯು ಸೇರಿಕೊಂಡಿದೆ. ಇವರ ಈ ಸಾಧನೆ ಈ ವೇದಿಕೆಗೆ ಹೆಮ್ಮೆ ತಂದಿದೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಖಾಸಗಿ ವಾಹಿನಿಯ ಸರಿಗಮಪ ರಿಯಾಲಿಟಿ ಶೋನಲ್ಲಿ ಸೂಪರ್ ಸಿಂಗರ್ನ ರನ್ನರ್ ಅಪ್ ಆದಂತಹ ಕೀರ್ತನ್ ಹೊಳ್ಳ ಅವರು ವಿಜೇತರಾಗಿದ್ದಾರೆ. ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನೋ ನಮ್ಮೊಳಗೆ. ಇನ್ನು ಮೂಡುಬಿದ್ರೆಯ ನಿಹಾಲ್ ತಾವ್ರು ಸೂಪರ್ ಸಿಂಗರ್ ಸೀಸನ್ 1ರಲ್ಲಿ 2ನೇ ರನ್ನರ್ ಅಪ್ ಆಗಿ ಹೊರಹೊಮ್ಮಿದವರು ಇಂದು ಎಲ್ಲರೂ ತನ್ನತ್ತ ತಿರುಗಿ ನೋಡುವಂತಹ ಸಾಧನೆಯನ್ನ ಮಾಡಿದ್ದಾರೆ. ಇಂಡಿಯನ್ ಐಡಲ್ ನ ಆಡಿಷನ್ ಸುತ್ತಿನಲ್ಲಿ ತೇರ್ಗಡೆ ಹೊಂದಿ ಪ್ರಸ್ತುತ ಎಲ್ಲಾ ಸುತ್ತುಗಳಲ್ಲಿಯೂ ಕೂಡ ಉತ್ತಮವಾಗಿರುವಂತಹ ಪ್ರಶಂಸೆಯನ್ನ ಪಡೆಯುವುದರ ಮುಖೇನ ಬಾಲಿವುಡ್ ನ ಹಲವು ಚಿತ್ರಗಳಿಗೂ ಕೂಡ ಹಾಡುವ ಅವಕಾಶವನ್ನ ಪಡೆದುಕೊಂಡಿದ್ದಾರೆ. ಈ ವೇದಿಕೆ ಗೌರವಿಸುತ್ತದೆ. ಓಕೆ, ಈ ಒಂದು ವೇದಿಕೆದೊಂದು ಪೊಲ್ಸು ಬಂದ್ಬರುತ್ತೆ. ಡೆಫಿನೆಟ್ಲಿ ನಮ್ಮ ಟಿವಿದ ಒವ್ವೇ ವೇದಿಕೆ ಅದು ಪಡು ಇದು ಬಲೆ ತೆಲಿಪಾಲೆ ಆಯ್ಬೇಕಾ. ಇಡಿತಿನಂಚಿನ ಕಲಾವಿದರು ಭಯಂಕರ ಬ್ಯುಸಿ ಆತಿರು. ಒಡೆಮುಟ್ಟ ಬಂಡ ಲೆತ್ತಿನ ಡೇಟ್ ದಿಕ್ಕಂದಿನ ಅಡೆಮುಟ್ಟ ತುಳು ಸಿನಿಮಾ ರಂಗಡ ಬ್ಯುಸಿ ಆತಿರು ಪಂಡ ನಮ್ಮ ಟಿವಿದ ವೇದಿಕೆದ ಪೊಲ್ಸು ಬಂದಲೆ ಆಯ್ತು. ಒಟ್ಟಿಗೂ ಈ ಒಂಜಿ ಸೂಪರ್ ಸಿಂಗರ್ ಪನ್ಪುನಂಚಿನ ವೇದಿಕೆದ ಮೂಜಿ ಸಿಂಗರ್ ನಕ್ಲು
ಐರಾಚಾರ್ಯ KGF ದಂಚಿನ ಒಂಜಿ ಸಿನಿಮಾಡ್ ಗಾಯನ ಮನ್ಪುನ್ ಪಂಡ ದಟ್ ಇಸ್ ನಾಟ್ ಎ ಈಸಿ ಜಾಬ್ ಎಟ್ ಆಲ್. ಐತೊಟ್ಟಿಗೂ ಕೀರ್ತನ್ ಹೊಳ್ಳ ಆತ್ಮಲ್ಲ ಒಂಜಿ ಪುದರ ಮಲ್ದಿರು ಆ್ಯಂಡ್ ನಿಹಾಲ್ ತೌರೋ. ಸೊ ಈತ ವೀಟಿ ತುನಾಗ ನಂಗೆ ಆಪಣ ಅಂಚಿತ್ತರ ನಿಹಾಲ್ ತೌರೋ ಒಂದು. ಸೊ ಈತ ನ್ಯಾಷನಲ್ ಚಾನಲ್ಡ್ ಮಲ್ಲ ಮಟ್ಟದ ಒಂಜಿ ಫ್ಯಾನ್ ಬೇಸನ್ನು ಕ್ರಿಯೇಟ್ ಮಲ್ದಿರು. ಐತೊಟ್ಟಿಗೂ ಎಂಕ್ಲ ಮಸ್ತ್ ಖುಷಿದಾದ ಪಂಡ ಗಿರಿಗಿಟ್ ಪನ್ಪುನ ಅಂಚಿನ ಒಂಜಿ ಸಿನಿಮಾಡಾರು ಸಿಂಗಿಂಗ್ಲ ಮಲ್ದಿದ್ದೇರು. ಸೊ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಸ್ಟೇಜ್ ಅಂತ ಬರೋಲಿ ಎಂಗಲ್ನ ಉದ್ದೇಶದಾದ ಪಂಡ ಈ ಸೀಸನ್ ಏರುಲ್ಲಿರ್ತುಲೆ ಅಕ್ಕಲಿಗೆಲ್ಲ ಅಂಚುನೇ ಅವಕಾಶ ತಿಕ್ಕಡು ಅಕ್ಕಲ್ಲ ಅಂಚುನೇ ಮಲ್ಲ ಮಟ್ಟದ ಪುದರ ಮಲ್ಪಡು ಅಕ್ಕಲಿಗೆ ಮಾತರೆಗಳ ಆಲ್ ದಿ ಬೆಸ್ಟ್ ಒರಂಬ ಜನಕಲ ಮಲ್ಲ ಅವಕಾಶ ತಿಕ್ಕುಲಕ ಆವಡಂದು ಪನೊಂದು ಇದಕ್ಕೆ ಕಾರಣ ನಮ್ಮ ಟಿ ವಿ ಆದುಪ್ಪು ಆಂಡ ನಮ್ಮ ಟಿ ವಿದ ಪಿರವುಡು ಬೆಂಬಲ ಕೊಡ್ತಿನಕ್ಲು ಬೆರಿ ಮುಳ್ಳಾದು ಉಂತಿನಕ್ಲು ಅವು ಏರೊಂದು ಕೇಂದ್ರ ನಾಡ ನಿಜವಾಯಿನ ಬೆರಿ ಮುಳ್ಳು ಏರೊಂದು ಕೇಂದ್ರ ನಾಡ ನಮ್ಮ ಜಾಹೀರಾತುದಾರರು. ಸೊ ಅಕ್ಕಲು ಇಜ್ಜಿ ನಾಡ ಇಂಚಿನ ಕಾರ್ಯಕ್ರಮ ನಡಪೆರ ಸಾಧ್ಯ ಇಜ್ಜಿ. ಸೊ ಮಾತರೆಗಳ ಮಲ್ಲ 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 ಸೊಲ್ಮೇಲು ಥ್ಯಾಂಕ್ ಯು ಸೋ ಮಚ್. ಎಸ್, ಈ ಒಂದು ಕಾರ್ಯಕ್ರಮ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಯಾಕೆ ಅಂತಂದರೆ ನಾವಿರೋವಂಥದ್ದು ಗ್ರ್ಯಾಂಡ್ ಫಿನಾಲೆಯಲ್ಲಿ ಈ ಒಂದು ರೌಂಡಲ್ಲಿ ತುಂಬ ಅತಿಥಿ ಗಣ್ಯರು ನಮ್ಮ ಜೊತೆ ಇದ್ದಾರೆ. ಅದರಲ್ಲಿ 3 ಇವಾಗ ಸೀಟಲ್ಲಿ ಆಸೀನರಾಗಿದ್ದಾರೆ. ಮೊದಲನೇದಾಗಿ ಯಶವಂತ್ ಸರ್. ಈ ಒಂದು ಜರ್ನಿ ಏನಿದೆ ಇದನ್ನು ನೀವು ಖಂಡಿತ ಟಿ ವಿಲಿ ನೋಡಿರ್ತೀರಾ. ಸೊ ಇವತ್ತು ಲೈವ್ ಆಗಿ ನೋಡ್ತಾ ಇದ್ದೀರಾ. ನೀವು ಕೂಡ ದೊಡ್ಡ ಸಾಧಕರು. ಏನು ಹೇಳ್ತೀರಾ ಇಂತಹ ಕಾರ್ಯಕ್ರಮಗಳ ಬಗ್ಗೆ? ನಿಜವಾಗ್ಲೂ ಬಹಳಷ್ಟು ಸಂತೋಷದ ಸಮಯ ಇದು. ಯಾಕೆಂದರೆ ಅನೇಕ ಯುವ ಪ್ರತಿಭಾನ್ವಿತರು ವೇದಿಕೆಯನ್ನು ನಮಗೆ ಬೇಕು ಅಂತ ಕಾಯ್ತಾ ಇರ್ತಾರೆ. ಆದರೆ ನಮ್ಮ ಟಿ ವಿ ಅಂದರೆ ನಮ್ಮ ಮನೆಯ ಟಿ ವಿ. ಹಾಗಾಗಿ ಇವರು ಆಯೋಜನೆ ಮಾಡಿದಂತಹ ಈ ಒಂದು ಸೂಪರ್ ಸಿಂಗರ್, ಬರೀ ಸಿಂಗರ್ ಅಲ್ಲ ಸೂಪರ್ ಸಿಂಗರ್, ಹಾಗಾಗಿ ಇಲ್ಲಿಂದ ಹೊರಹೊಮ್ಮುವಂತಹ ಅನೇಕ ಪ್ರತಿಭಾನ್ವಿತ ಗಾಯಕರು ಇವತ್ತು ಎಲ್ಲ ಮಾಧ್ಯಮಗಳು ಬರ್ತಾರೆ, ಸೂಪರ್ ಸ್ಟಾರ್ ಆಗಿದ್ದಾರೆ. ಅದಕ್ಕೆ ಭದ್ರ ಬುನಾದಿನ ಹಾಕಿಕೊಟ್ಟದ್ದು ನಮ್ಮ ಟಿ ವಿ ಅಂತ ಹೇಳಿ ಭಾಳಷ್ಟು ಸಂತೋಷವಾಗ್ತದೆ. ಮತ್ತು ನನ್ನ ಮ್ಯೂಸಿಕಲ್ ಜರ್ನಿ ಕೂಡ ಅಷ್ಟೇ. 2007ರಲ್ಲಿ 2006ರಲ್ಲಿ ಎದೆ ತುಂಬ ಹೆಡವೆಯನ್ನು ವಿನ್ ಆದ ಮೇಲೆ ತದನಂತರದಲ್ಲಿ ಒಂದು ಹೊಸ ಟ್ರೆಂಡ್ ಸ್ಟಾರ್ಟ್ ಆಯಿತು. ಅದನ್ನು ಫಸ್ಟ್ ಕೊಟ್ಟು ನಮ್ಮ ಗುರುಕಿರಣ್ ಸರ್ ಅವರು. ನಾವು ಗಾಂಧಿನಗರದಲ್ಲಿ ಒಂದು ಮಾರುತಿ ಓಮ್ನಿಯಲ್ಲಿ ಫುಲ್ ಅವ್ರದ್ದೇ ಫೋಟೋಸು, ಅದನ್ನು ನೋಡಲಿಕ್ಕೆ ಭಾಳಷ್ಟು ಖುಷಿ ಆಗ್ತಾಯಿತ್ತು. ಹಾಗಾಗಿ ಕರ್ನಾಟಕದ ಎಲ್ಲ ಒಳ್ಳೆ ಯುವ ಪ್ರತಿಭಾನ್ವಿತರು ಎಲ್ಲರೂ ಒಂದೇ ಕಡೆ ಸೇರಿತ್ತು. ಆಗ ಗುರುಕಿರಣ್ ಸರ್ ಯಾವಾಗಲೂ ಹೇಳ್ತಾಯಿದ್ರು, ನಾವು ಹಾಕೋ ಶರ್ಟು ಪ್ಯಾಂಟು ಹಾಕುವಂಥ ಶೂಸು ಇರ್ಬೋದು, ನಾವು ನಿಲ್ಲುವ ಸ್ಟೈಲ್ ಇರ್ಬೋದು. ಆಗ ನಮಗೇನು ಅನಿಸ್ತಿತ್ತು ಅಂದರೆ ಇದು ಸಿಂಗಿಂಗ್ಗೆ ಹಾಡುವಾಗ ಇದೆಲ್ಲ ಬೇಕಾ ಅನ್ನಿಸ್ತಾಯಿತ್ತು. ಆಮೇಲೆ ಅದರಿಂದ ಹೊರಗೆ ಬಂದ ಮೇಲೆ ಗೊತ್ತಾಯಿತು ಪ್ರಪಂಚ ಅಂದರೆ ಹೊರ ಪ್ರಪಂಚ ನೋಡುವಂತಹ ವಿಭಾಗಗಳೇ ಬೇರೆ. ಪ್ರತಿಯೊಬ್ಬ ಸಿಂಗರ್ಸ್ ಎಷ್ಟು ಚೆನ್ನಾಗಿ ಹಾಡ್ತಾನೋ ಹಾಗೆ ಬಾಹ್ಯವಾಗಿ ಕೂಡ ಅಷ್ಟೇ ಅವನ ಭಾವನೆಗಳು ವ್ಯಕ್ತವಾಗಬೇಕಾದ್ರೆ ಸೂಕ್ಷ್ಮ ವಿಚಾರಗಳು ಭಾಳಷ್ಟಿದೆ. ಅದೆಲ್ಲವನ್ನು ಹೇಳಿಕೊಟ್ಟು ನಮ್ಮ ಗುರುಕಿರಣ್ ಸರ್ ಅವರು. ಭಾಳಷ್ಟು ಖುಷಿ ಆಗ್ತಾ ಇದೆ. ಯಾಕೆಂದರೆ ನಾನು ಯಾಕೆಂದರೆ ನಾನು ವೈಯಕ್ತಿಕ ಹೇಳೋದು, ನಾನು ಸ್ಟಾರ್ ಸಿಂಗಲ್ ಹಾಡುವಾಗ ಫಸ್ಟು 101 ಸ್ಟಾರ್ಟ್ ಆದ. ಫಸ್ಟ್ ಹೋದ ತಕ್ಷಣ ಉಸಿರಾಗುವೆ ಆ ಗೀತೆನ ಹಾಡಿದೆ. ನಿಜವಾಗ್ಲೂ ಗುರುಕಿರಣ್ ಸರ್ ಇಲ್ಲ ಅಂದಿದ್ರೆ ಬಹುಶಃ ಅದು ಮುಂದೆ ಹೋಗ್ತಾ ಇರಲಿಲ್ಲ. ಆದರೆ ಟಾಪ್ 7ವರೆಗೂ ಕೂಡ ಹೋದೆ. ಅವತ್ತು ಅವ್ರು ಕೊಟ್ಟಂಥ ಒಂದು ತಿರುವು ನಮ್ಮ ಜೀವನದ ಶೈಲಿನೇ ಚೇಂಜ್ ಮಾಡಿತು. ಇಲ್ಲಿ ಕೂಡ ಅಷ್ಟೇ ಸೂಪರ್ ಸಿಂಗರ್ ಇರುವಂತಹ ಅನೇಕ ಯುವ ಪ್ರತಿಭಾನ್ವಿತರ ಜೀವನಕ್ಕೆ ಒಂದು ಹೊಸ ತಿರುವು ಇದುವೇ ಸೂಪರ್ ಸಿಂಗರ್ ವೇದಿಕೆ ಅಂತ ಹೇಳಿ ಭಾಳಷ್ಟು ಖುಷಿ ಆಗ್ತದೆ. ಇನ್ನು ವಿ ಮನೋಹರ್ ಸರ್ ಅವರು ಇಡೀ ನಮ್ಮ ಕರ್ನಾಟಕದ ದೊಡ್ಡ ಗುರುಗಳು. ಯಾವುದೇ ಸಂಗೀತದ ನರನಾಡಿಗಳಲ್ಲೂ ಕೂಡ ಅತ್ಯಂತ ಸೂಕ್ಷ್ಮ ಗತಿಗಳನ್ನು, ಆ ಸಂಚಾರಗಳನ್ನು ಎಲ್ಲವನ್ನು ಕೂಡ ಆವಿರ್ಭವಿಸಿಕೊಟ್ಟಂಥ ಹಿರಿಯ ಸಹೃದಯರು. ಹಾಗಾಗಿ ಅವರ ಜೊತೆ ಇನ್ನು ಮಣಿಕಾಂತ್ ಸರ್ ಅವ್ರ ಬಗ್ಗೆ ಹೇಳೋದು ಏಕೆಂತಂದರೆ ಅವರ ತಂದೆಯವರು ಪಾಶ್ಚಿಮಾತ್ಯ ಸಂಗೀತನ ಕರ್ನಾಟಕ ಸಂಗೀತಕ್ಕೆ ಅಳವಡಿಸಿ ಇಡೀ ಜಗತ್ತಿಗೆ ಪಸರಿಸಿದಂತಹ ಪ್ರಪ್ರಥಮ ಸಹೃದಯ ಗೋಪಾಲನಾಥ್ ಸರ್ ಅವರು. ಹಾಗಾಗಿ ಇಂತಹ ಮಹನೀಯನ ರಾಜಣ್ಣ ಅಂತೂ ಕೇಳೋದೇ ಬೇಡ, ಯಾವ ಟಿ ವಿ ನೋಡ್ರೆ ಅವರೇ ಇರ್ತಾರೆ. ಹಾಗಾಗಿ ನಮ್ಮ ಇಂಥವ್ರ ಜೊತೆ ಇವತ್ತು ಮಾತನಾಡ್ತಿರೋದು ಭಾಳಷ್ಟು ಖುಷಿಯಾಗಿದೆ. ಮತ್ತು ಮೇಯ್ನ್ ಏನಂದರೆ ನಮ್ಮ ಎಲ್ಲ ಸಿಂಗರ್ಸ್ಗೂ ಒಂದೇ ಒಂದು ಕಿವಿ ಮಾತು, ನಾವು ಯಾವುದೇ ಗೀತೆಗಳನ್ನು ಹಾಡುವಾಗ ಆ ಸಂಗೀತ ನಿರ್ದೇಶಕರೇನಿದೆ ಅವರೊಂದು ಹೆಸರು ಹೇಳುವುದರಿಂದ ಅವರಿಗೆ ಕೊಡುವಂಥ ಗೌರವ ಅದು. ಅದರ ಮೂವೀಸ್ ಇರ್ಬೋದು ಎಲ್ಲ, ಯಾಕೆಂದರೆ ಅಲ್ಲಿ ಏನು ಮಾಡಿರ್ತಾರೆ ಅದನ್ನೇ ಹಾಡಬೇಕಾಗ್ತದೆ. ಹಾಗಾಗಿ ಅದೊಂದು ಇಟ್ಕೊಂಡ್ರೆ ಒಳ್ಳೆಯ ಸಂಸ್ಕಾರ ಅಂತ ಸಂಗೀತದ ಪಯಣದಲ್ಲಿ. ಹಾಗಾಗಿ ಸಂಗೀತ ಅದು ಕೇವಲ ಒಂದು ಅಭ್ಯಾಸ ಅಲ್ಲ, ಅದೊಂದು ಹೃದಯ ಭಾಷೆ. ಹಾಗಾಗಿ ಅಂಥ ಶ್ರೇಷ್ಠತೆಯಲ್ಲಿ ಹಾಡ್ತಿರೋದೊಂದು ಭಾಳಷ್ಟು ಸಂತೋಷ ವಿಷಯ. ಹಾಗಾಗಿ ನಮ್ಮ ಟಿ ವಿ ಇಂತಹ ಸೂಕ್ಷ್ಮ ಸಂಗೀತದ ಹೃದಯಗಳನ್ನು ಗುರುತಿಸಿ ಇಡೀ ಪ್ರಪಂಚಕ್ಕೆ
ಅನಾವರಣಗೊಳಿಸಿದೆ. ಹಾಗಾಗಿ ನನ್ನ ಕಡೆಯಿಂದ ಹಾಗೆ ನಮ್ಮೆಲ್ಲ ಸಹೋದರರ ಕಡೆಯಿಂದ ಹೃತ್ಪೂರ್ವಕ ಅಭಿನಂದನೆಗಳು ನಮ್ಮ ಟಿವಿಯ ಎಲ್ಲ ಸಹೋದರರಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಮಾತು ಹೇಳಿದ್ರಿ. ಸಂಗೀತ ಅನ್ನುವಂಥದ್ದು ಹೃದಯ ಭಾಷೆ ಅಂತ, ಅದಕ್ಕಿಂತ ಮಿಗಿಲಾದಂತಹ ಪದ ಸಿಗೋದಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಸಾಧನೆ ಕೂಡ ಮುಂದುವರಿಲಿ. ಅದೇ ರೀತಿ ನವೀನ್ ಕೊಪ್ಪ ಅವರು ಇದ್ದಾರೆ ಆ್ಯಂಡ್ ಪಲ್ಲವಿ ಪ್ರಭು ಅವರು ಇದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಅವ್ರ ಹತ್ರನೂ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನಷ್ಟು ನಿಮ್ಮ ಸಲಹೆ ಸಹಕಾರ ನಮಗೆ ಬೇಕು. ವಿರಾಮದ ನಂತರ ನಿಮ್ಮ ಪ್ರೀತಿಯ ಕಾರ್ಯಕ್ರಮ ದ್ಯಾಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಪವರ್ಡ್ ಬೈ ಸಂತೋಷ್ 2 ಸ್ಟಾರ್ ಬಾಯ್ಲ್ಡ್ ರೈಸ್ ಭದ್ರಾವತಿ. ಈ ಒಂದು ಕಾರ್ಯಕ್ರಮಕ್ಕೆ ಕೋ ಸ್ಪಾನ್ಸರ್ ಆಗಿದ್ದಾರೆ ಶಶಿ ಸೋಪ್, ಶಕುಂತಲಾ ಹೇರ್ ಆಯಿಲ್, ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್, ಪೂರ್ಣಿಮಾ ಸಿಲ್ಕ್ಸ್, ಅಮೃತ್ ನೋನಿ, ಸಿಟಡಲ್ ಡೆವಲಪರ್ಸ್, ಪ್ರೈಮ್ ಮಸಾಲಾ, 1000 ಲೈಟ್ಸ್, ಹಾನ್ಬಲ್ ಚಿಕ್ಕಿ, ಶ್ರೀನಿವಾಸ್ ಹಾಸ್ಪಿಟಲ್ಸ್, ಭಂಡಾರಿ ಬಿಲ್ಡರ್ಸ್. ಇವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಅದ್ಭುತವಾಗಿರುವಂತಹ ಒಂದು ವೇದಿಕೆ ನಿರ್ಮಾಣ ಆಗಬೇಕು ಅಂತಂದ್ರೆ ಅವರೆಲ್ಲರ ದೊಡ್ಡ ಸಹಕಾರ ಇದೆ. ಅದೇ ರೀತಿ ರೋಹನ್ ಕಾರ್ಪೊರೇಷನ್ ಇವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವಾಗ ಮುಮ್ತಾಜ್ ಅನ್ನುವಂತಹ ಗಾಯಕಿ ಆಡಿಷನಿಂದ ಇಲ್ಲಿಯ ತನಕ ಅವರು ಬಂದಿರೋವಂತಹ ಒಂದು ಜರ್ನಿ. ಒಂದು ಕಡೆ ಅವರು ಆರ್ಕೆಸ್ಟ್ರಾ ಗಾಯಕಿನೂ ಹೌದು, ಅದನ್ನೂ ಮಾಡ್ತಾ ಈ ವೇದಿಕೆಗೆ ಬಂದು ಅವರ ಕಲೆಯನ್ನು ತೋರಿಸಿ ಜಡ್ಜಸ್ಗಳಿಂದ ಶಾಬಾಷ್ಗಿರಿಯನ್ನು ಪಡೆದು ಇವತ್ತು ಈ ಒಂದು ಫಿನಾಲೆಗೆ ಬಂದು ಫೈನಲ್ ರೌಂಡಲ್ಲಿ ಅವರ ಕಡೆಯ ಪ್ರದರ್ಶನವನ್ನು ಕೊಡ್ತಾರೆ. ಸೊ ಮುಮ್ತಾಜ್ ಅವರಿಗೆ ಸ್ವಾಗತ ಆ್ಯಂಡ್ ಸುಸ್ವಾಗತ. मेरी डोलना सुन, मेरे प्यार की धुन, मेरे डोलना सुन. मेरे डोलना सुन, मेरे प्यार की मेरी डोलना सुन, मेरी चाहते तो फिजा में बहेगी, जिंदा रहेगी, होके बना. तननन तुम, तननन तुम, तननन तुम, ताने तेरा नाम. मेरी डोलना मेरे प्यार की धुन, मेरे डोलना. साथी रे मर के भी तुझको चाहेगा दिल, तुझे ही बेचैनियों में आएगा दिल. साथी रे मर के भी तुझको चाहेगा दिल, तुझे ही बेचैनियों में आएगा दिल. मेरी केसुओं के साये में तेरी राहतों की खुशबू है, तेरे बगैर क्या जीना. मेरे रूम में तू है, मेरी चूड़ियों की खनखन से तेरी सजाएं आती है. ये दूरियां हमेशा है, नजदीक हमको लाती है. ओ पिया सानिधा निधमा मग सनि धनि सगमा. मग सनि धनि सगमा, ग सनि धनि सगमा, ग म ग सनि ध म ग म धनि सनि ध म ग म धनि सा नि ध नि धनि सा धनि सा धनि सा धनि सा. मदनी 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 धनि सा धनि सा धनि सा. मदनी 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 सा मदनी सा मदनी सा मदनी सा. सनि ध म सनि ध म सनि ध म
सांसों में तेरी सरगमी है अब रात दिन जिंदगी मेरी तो कुछ ना अब तेरे बिन सांसों में तेरी सरगमी है अब रात दिन जिंदगी मेरी तो कुछ ना अब तेरे बिन तेरी धड़कनों की सरगोशी मेरी धड़कनों में बजती है मेरी जागती निगाहों में ख्वाहिश तेरी है सजती है मेरे ख्यालों में हर पल तेरे ख्याल शामिल है लम्हे जुदाइयों वाले मुश्किल बड़ी ही मुश्किल है ओ पिया निसा 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 दानी 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 पद 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 गम पद निरसा निसा 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 दानी 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 पद 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 गम पद निरसा पानी निसा 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 गम पद निद पद निद पद निसा गम पद निद पद निद पद निसा गम पद निद पद पम गम गरे सा नि धनि सा गम ग द पद निसा गम पद निद पद पम गम गरे सा धनि सा गम ग द पद निसा 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 धनि 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 गम पद निद पम गम पद निद पम गम पम गम गरे सा नि धनि सा द धनि नि सा ग ग म म सा ग ग म म द धनि द धनि सा ग धनि धनि सा धनि द म पद म धनि सा धनि द म गम गरे सा नि द सा ग म धनि सा नि द पम गम गरे सा सा ग म धनि सा नि द पम गम गरे सा ग धनि नि सा सा ग धनि सा सा ग म सा सा ग म म द ग ग म म द धनि हम द धनि नि सा द धनि नि सा सा ग मेरे डोलना सुन मेरे प्यार की धुन मेरे डोलना ಓಕೆ ಓಕೆ ನಿಮ್ಮ ಹತ್ರನೇ ಓಕೆ ಸೊ ಇನ್ನೇನು ಹೇಳಂಗಿಲ್ಲ ಆಯ್ತು ಇಲ್ಲಿಗೆ ಮುಗೀತು ಪರ್ಫಾರ್ಮೆನ್ಸು ಇನ್ನೇನಿದ್ರು ಕಮೆಂಟು ಪ್ರೈಸು ಅದು ಇದು ಅಂತ Yes, ಸೊ ಇಲ್ಲಿ ತನಕದ ಜರ್ನಿ ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ? ತುಂಬ ಖುಷಿ ಆಗ್ತಿದೆ ಸರ್. ಒಬ್ಬ ಬ್ಯಾಂಡ್ ಕಂಪ್ನಿ ಸಿಂಗರ್ ಆಗಿ ನಾನು ಈ ವೇದಿಕೆಯಿಂದ ಈ ರೀತಿ ಹೊರಗಡೆ ಹೋಗ್ತಾ ಇದ್ದೀನಿ ಅಂದರೆ ತುಂಬ ಖುಷಿ ಸರ್. ನಾನು ಫೈನಲಿಸ್ಟ್ ಆಗಿ ತುಂಬ ಹೆಮ್ಮೆ ಪಡ್ತಾ ಇದ್ದೀರಿ ಸರ್ ನಮ್ಮ ಜನ ಅಲ್ಲಿ ಊರಲ್ಲಿ. ಎಸ್, ನೀವೆಷ್ಟು ಹೆಮ್ಮೆ ಪಡ್ತೀರಾ ಅದಕ್ಕಿಂತ ಡಬಲ್ ಹೆಮ್ಮೆ ನಾವು ಪಡ್ತೀವಿ. ಆ್ಯಂಡ್ ಇವಾಗ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು ಕೇಳುವಂತಹ ಸಮಯ. ವಿ ಮನೋಹರ್ ಸರ್ ಹೇಗಿತ್ತು? ಮಮತಾಜ್ ಅವರೇ ಸರ್, ನಮಗೆ ಒಂದು ತಾಜ್ ಮಹಲ್ನೇ ಕೊಟ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಹಾಡಿದ್ರಿ. ಒರಿಜಿನಲ್ ಶ್ರೇಯಾ ಘೋಷಾಲ್ ಅವರು ಹಾಡಿದ್ರಲ್ಲ ಸರ್? ಹೌದಲ್ಲ? ಹಾಂ ಶ್ರೇಯಾ ಸರ್, ಘೋಷಾಲ್. ಹಾಂ ಹಾಂ ಸರ್, ಶ್ರೇಯಾ ಘೋಷಾಲ್. 90% ನೀವು ಅದನ್ನು ತಂದ್ರಿ. ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ಪ್ರೀತಮ್ ಅವರ ಕಂಪೋಸಿಷನ್ ತುಂಬ ಚೆನ್ನಾಗಿತ್ತು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಓಕೆ, ಇದಕ್ಕಿಂತ ದೊಡ್ಡ ಕಮೆಂಟ್ ಬೇಕಾ? ತಾಜ್ ಮಹಲ್ ಗಿಫ್ಟ್ ಕೊಟ್ಟಂಗೆ ಆಯ್ತಂತೆ ಕಿವಿಗೆ. ಓಕೆ, ಎನಿವೇಸ್ ಗುರುಕಿರಣ್ ಸರ್ ಹೇಗಿತ್ತು? ಮಮತಾಜ್ ಅವರೇ ಸರ್, ಲವ್ಲಿ ಸೆಲೆಕ್ಷನ್, ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದೇ ಸ್ವಲ್ಪ ಸಿಂಗಿಂಗ್ ಓಕೆ, ಅಂದರೆ ಶ್ರುತಿ ಅಲ್ಲಲ್ಲಿ ಸ್ವಲ್ಪ ಒಂದು ಈವನ್ ದ ಲಾಸ್ಟ್ ಇದೆಯಲ್ಲ, ಗ ನೋಟ್ ಎಂಡ್ ಹಿಟ್ ಇದೆ, ಅದು ಶಾರ್ಪ್ ಇತ್ತು. ಸೊ ಅಲ್ಲಲ್ಲಿ ಸ್ವಲ್ಪ ಲ್ಯಾಂಡಿಂಗ್ ಸ್ವಲ್ಪ ಪಿಚಿಂಗ್ ಸ್ವಲ್ಪ ಇದಾಗ್ತಾ ಇತ್ತು. ಬಟ್ ಇಟ್ಸ್ ಅ ಗುಡ್ ಟ್ರೈ, ಚೆನ್ನಾಗಿತ್ತು ಆನ್ ದಿ ಹೋಲ್. ನೀವು ಇನ್ನೊಂದು ಹೇಳಿದ್ರಲ್ಲ, ಅದೇನು ಲಾಸ್ಟ್ ಟೈಮ್ ಹೇಳಿದ್ರಿ ನಾನು ಮುಸ್ಲಿಂ ಆದರು ಅಂತ. ಏನು ಪ್ರಾಬ್ಲಮ್ ಇದೆಯಾ? ಏನಿಲ್ಲ ಸರ್, ಅಂದರೆ ಒಂದೊಂದು ಊರಲ್ಲಿ ಮುಸ್ಲಿಂ ಆದರೆ ಅದೇ ಊರು ಜನ ಟಾರ್ಚರ್ ಕೊಡ್ತಿರ್ತಾರೆ. ಆದರೆ ನಮ್ಮೂರು ಜನ ಹಾಗಿಲ್ಲ ಸರ್, ನನಗೆ ತುಂಬ ಬೆಂಬಲ ಕೊಡ್ತಾ ಹಾಡಬಾರ್ದು ಅಂತ. ಇಲ್ಲ ಸರ್, ಮುಂದೆ ಹೋಗಲಿಕ್ಕೆ ತುಂಬ ಹೆಮ್ಮೆ ಪಡ್ತಾರೆ ಸರ್. ಓಕೆ ಓಕೆ. ಯಾಕೆಂದರೆ ಐ ಡೋಂಟ್ ನೋ ಬೇರೆ, ಯಾಕೆಂದರೆ ಹಾಡಲ್ಲಿ ಇದರಲ್ಲಿ ಒಂದರಲ್ಲೇ ನನ್ನ ಲೆಕ್ಕದಲ್ಲಿ ನಮ್ಮ ಸಿಂಗಿಂಗ್ ಪ್ರೊಫೆಷನಲ್ಲಿ ಯಾವುದು ಜಾತಿ ಭೇದ ರಿಸರ್ವೇಷನು ಯಾವುದೂ ಇಲ್ಲ.
ಎಲ್ಲರೂ ಟ್ಯಾಲೆಂಟ್ ಇದ್ದರೆ ಡೆಫಿನೆಟ್ ಎಲ್ರಿಗೂ ಅವ್ರವ್ರ ಜಾಗ ಇದೆ. ಥ್ಯಾಂಕ್ ಯು ಸರ್. ಎಸ್. ಸೊ ಇಟ್ಸ್ ಅ ಗುಡ್ ಟ್ರೈ. ನೋಡೋಣ, ಯಾಕಂದರೆ ಯು ಹ್ಯಾವ್ ಡನ್ ವೆಲ್. ಇವನ್ ದ ಪ್ರಿವಿಯಸ್ ರೌಂಡ್ ಚೆನ್ನಾಗಿ ಮಾಡಿದ್ದೀರಾ. ನೋಡೋಣ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನೋಡಿ ಗುರು ಸರ್ ಎಷ್ಟು ಅದ್ಭುತವಾಗಿರುವಂಥ ಮಾತು ಹೇಳಿದ್ರು. ಒಂದು ಕಲೆ ಅಂದರೆ ಅದು ಹಾಡಾಗಿರ್ಬೋದು, ಯಾವುದೋ ಒಂದು ಕಲೆ, ಅದಕ್ಕೆ ಜಾತಿ ಭೇದ ಇಲ್ಲ, ಧರ್ಮ ಭೇದ ಇಲ್ಲ, ಪಕ್ಷ ಭೇದ ಇಲ್ಲ, ಅಥವಾ ಕೀಳು ಮೇಳು ಈ ಭೇದಗಳೇ ಇಲ್ಲ. ಸೊ ಯಾವುದೇ ಗೋಡೆ ಅಡ್ಡ ಬರ್ದೇ ಇರೋವಂಥದ್ದು ಅಂದರೆ ಅದು ಕಲೆ. ಸೊ ಅಲ್ಲಿ ಇರೋವಂಥದ್ದು ಕಲೆ ಅನ್ನುವಂತಹ ಒಂದೇ ಒಂದು ಜಾತಿ, ಕಲೆ ಅನ್ನುವಂತಹ ಒಂದೇ ಒಂದು ಧರ್ಮ, ಕಲೆ ಅನ್ನುವಂತಹ ಒಂದೇ ಒಂದು ಪಕ್ಷ, ಕಲೆ ಅಷ್ಟೇ. ಥ್ಯಾಂಕ್ ಯು. ಆ್ಯಂಡ್ ನಿಮಗೆ ಇನ್ನಷ್ಟು ಸಪೋರ್ಟ್ ಸಿಗೋ ಥರ ಆಗಲಿ ಇಡೀ ಕರ್ನಾಟಕದಲ್ಲಿ. ಮಣಿಕಾಂತ್ ಕದ್ರಿ ಸರ್ ಪ್ಲೀಸ್. ಮುಮ್ತಾಜ್ ಅವರೇ ಸರ್, ತುಂಬ ಚೆನ್ನಾಗಿ ಹಾಡಿದಿರಿ, ಒಳ್ಳೆ ಸಾಂಗ್ ಸೆಲೆಕ್ಷನ್. ಥ್ಯಾಂಕ್ ಯು ಸರ್. ಬಟ್ ಪರ್ಫೆಕ್ಷನ್ ಬೇಕಿತ್ತು, ಯಾಕಂದರೆ ಆಬ್ವಿಯಸ್ಲಿ ಶ್ರೇಯಾ ಘೋಷಾಲ್ ಅವರು ಅದ್ಭುತವಾಗಿ ಹಾಡಿರುವಂಥ ಹಾಡಿದು. ಎಸ್ ಸರ್. ಹಾಗಾಗಿ ಆಮೇಲೆ ಇನ್ನೊಂದು ವಿಷಯ, ನೀವು ಇವಾಗ ಬ್ಯಾಂಡ್ ಸಿಂಗರ್, ಆರ್ಕೆಸ್ಟ್ರಾ ಸಿಂಗರ್ ಅಂತ ಹೇಳ್ತಾ ಇದ್ರಿ. ದಯವಿಟ್ಟು ಅದನ್ನು ಇನ್ನು ಮುಂದೆ ಎಲ್ಲೂ ಹೇಳೋಕೆ ಹೋಗ್ಬೇಡಿ, ಯಾಕಂದರೆ ಸಂಗೀತಗಾರರಾಗಿ ಅಥವಾ ಕಲಾವಿದರಾಗಿ ನಾವೆಲ್ಲ ಒಂದೇ ಕುಟುಂಬ. ವೇದಿಕೆ ಬೇರೆ ಬೇರೆ ಆಗಿರಬಹುದು, ಯಾವುದೇ ರೀತಿಯ ಸಂಗೀತ ಆಗಲಿ, ಶಾಸ್ತ್ರೀಯ ಆಗಲಿ, ಸಿನಿಮಾ ಆಗಲಿ, ಜಾನಪದ ಆಗಲಿ, ಎಲ್ಲರೂ ಆ ಒಂದು ಟೈಮಲ್ಲಿ ಯಾವತ್ತು ಅವ್ರು ಸ್ಟೇಜಲ್ಲಿ ಇರ್ತಾರೆ, ಎಲ್ಲ ಕೇಳುಗರು ಸ್ಟೇಜಿನ ಕೆಳಗಿರ್ತಾರೆ, ನೀವು ಮೇಲೆ ಇರ್ತೀರ. ಪರ್ಫಾರ್ಮೆನ್ಸ್ ಮಾಡಿದಾಗ ಎಲ್ಲ ಕೇಳುಗರು ಕೆಳಗಿಂದ ನಾವು ಕಲಾವಿದರನ್ನು ಮೇಲೆ ನೋಡ್ತಾ ಇರ್ತೀವಿ. ಹಾಗಾಗಿ ಯಾವುದೇ ಕಲಾವಿದರಿಗೂ ನಮ್ಮ ಒಂದು ಕಲಾ ಪೋಷಕರು ಯಾವತ್ತೂ ಆಶೀರ್ವಾದ ಮಾಡಿದ್ದಾರೆ. ಹಾಗಾಗಿ ದಯವಿಟ್ಟು ಇನ್ನು ಮುಂದೆ ಎಲ್ಲೂ ನಾನು ಈ ಥರ ಅಂತೇಳಿ ಒಂದು ಅದು ಕೀಳರಿಮೆ ಬೇಡ. ಓಕೆ, ನೀವು ಚೆನ್ನಾಗಿ ಬರಲ್ಲ. ಇದೇ ವೇದಿಕೆಯಲ್ಲಿ ಎಲ್ಲರೂ ಕ್ಲಾಸಿಕಲ್ ಜಾನರ್ ಸಿಂಗರ್ಸ್ ಇದ್ದಾರೆ, ಅಥವಾ ಬೇರೆ ಬೇರೆ ಜಾನರ್ ಸಿಂಗರ್ಸು, ಬಟ್ ಜಜ್ಮೆಂಟು ನಾವೆಲ್ಲ ಈಕ್ವಲ್ ಆಗಿ ಒಂದೇ ವೇದಿಕೆಯಲ್ಲಿ ಜೊತೆಗೆ ಆಡೋದು. ಆಮೇಲೆ ನಾನು ಅಷ್ಟೇ, ನಾನು ಆರ್ಕೆಸ್ಟ್ರಾದಿಂದ ಬಂದಿರೋನು. ಇದೇ ವೇದಿಕೆಯಲ್ಲಿ, ನಾನು ಹೇಳೋದು ಇದೇ ಟೌನ್ ಹಾಲ್ ವೇದಿಕೆಯಲ್ಲಿ ದೊಡ್ಡ ಪ್ರೋಗ್ರಾಮ್ ಅಂದರೆ ಇಲ್ಲೇ ಹಾಡೋಕ್ಕೆ ಶುರು ಮಾಡಿ, ಇಲ್ಲೇ ಹಾಡಿ ಕುಣಿದು ಬೆಳೆದವನು ನಾನು. ಈಗ ಪ್ರೊಫೆಷನ್ ಚೇಂಜ್ ಮಾಡಿದ ತಕ್ಷಣ ಅದು ಸಪ್ರೇಟ್ ಅಂತ ಆಗಲ್ಲ. ಆಮೇಲೆ ಕಲೆಯಲ್ಲಿ ಯಾವುದು ಮೇಲು ಕೀಳು, ಸ್ಟೇಜಲ್ಲಿ ಕಷ್ಟ. ನೀವು ರೆಕಾರ್ಡಿಂಗಲ್ಲಿ 25 ಟೇಕ್ ತಗೋಬೋದು, ಸ್ಟೇಜಲ್ಲಿ ಒಮ್ಮೆ ತಪ್ಪಾದರೆ ಅಲ್ಲೇ ಭೂ ಬಿದ್ದಾಯಿತು, ಒಂದು ಕಲ್ಲು ಬೀಳುತ್ತೆ, ಟೊಮೆಟೊ ಬೀಳುತ್ತೆ, ಇಲ್ಲ ಚಪ್ಪಳಕ್ಕೆ ಬೀಳುತ್ತೆ, ಎರಡರಲ್ಲೊಂದು ಆನ್ ದಿ ಸ್ಪಾಟ್. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಡಿಫ್ರೆನ್ಸ್ ಬರಲ್ಲ. ಸ್ಟೇಜ್ ಯಾವತ್ತು ಈ ಡ್ರಾಮಾ ಇದ್ದಂಗೆ, ಡೈರೆಕ್ಟ್ ಕಷ್ಟ. ಸ್ಟುಡಿಯೋದಲ್ಲಿ ಆರಾಮ್ಸೆ 25 ಒಂದೊಂದು ಲೈನ್ ಬೇಕಾದ್ರೆ ತೆಗಿತಾ ಒಂದು ಇಡೀ ದಿವಸ ಹಾಡ್ಬೋದು, ಏನೋ ಕರೆಕ್ಷನ್ ಮಾಡ್ತಾ ಇರ್ಬೋದು. ಬಟ್ ಸ್ಟೇಜಲ್ಲಿ ಹಾಡೋದು ನಿಜವಾಗ್ಲೂ ಕಷ್ಟ. ಓಕೆ, ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಾಜ್ಗೋಪಾಲ್ ಸರ್. ಮುಮ್ತಾಜ್ ಸರ್, ಈ ಹಾಡು ಎಷ್ಟು ಸಲ ಕೇಳಿದ್ದೀರಿ ನೀವು? ಸರ್, ಈಗ 2 ತಿಂಗಳಿಂದ ಹಾಡಿದ್ದೀರಿ ಇದಕ್ಕೆ ಮುಂಚೆ? ಇಲ್ಲ ಸರ್. ಯಾಕಂದರೆ ನಾನು ಈ ಹಾಡು ತುಂಬ ಸಲ ಕೇಳಿದ್ದೀನಿ, ತುಂಬ ಸಲ ನುಡಿಸಿದ್ದೇನೆ ಬೇರೆ ಶೋಗಳಲ್ಲಿ. ಆಮೇಲೆ ಶ್ರೇಯಾ ಘೋಷಾಲ್ ಯಾವ ಲೆವೆಲಿಗೆ ಹಾಡಿದಾರಂದರೆ ಅದು ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಹಾಡಿದ್ದಾರೆ. ಆ ತುಂಬ ವಿಷಯಗಳಿದ್ರಲ್ಲಿ ಮಿಸ್ ಆಯಿತು. ಅಂದರೆ ನೀವು ಫ್ಲ್ಯಾಟ್ ಹಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ, ಬಟ್ ಕೆಲವು ವಿಷಯಗಳಿದೆ ಅದರಲ್ಲಿ. ಅವ್ರು ಹಾಡಿರೋ ಸ್ಟೈಲ್ ನೀವು ಸ್ವಲ್ಪ ನಿಮ್ಮ ಸ್ವಂತಿಗೆ ಯೂಸ್ ಮಾಡ್ಕೊಂಡ್ರಿ, ಅದು ಬರಬೇಕಾಗಿತ್ತು. ದೋಸ್ ವೇರ್ ಮಿಸ್ಸಿಂಗ್, ಅದು ನನಗೆ ಯಾಕೋ ಬರಲಿಲ್ಲ. ಆಮೇಲೆ ಸರ್ಗಮೆಲ್ಲ ಹಾಡಿದ್ರೆ ಅದೇನಂತರ ಟೆಕ್ನಿಕಲ್ ಆಗಿತ್ತು, ಅದರಲ್ಲಿ ಒಂದರಿಂದ ನೋಟಿಗೆ ಹೋಗೋ ಜಂಪ್ ಆಗೋ ವಿಷಯಗಳೆಲ್ಲ ಅದು ಅಷ್ಟು ಒಂದು ಫ್ಲೂಯೆಂಟ್ ಆಗಿ ಬರ್ತಾ ಇರಲಿಲ್ಲ. ಆಮೇಲೆ ಫಸ್ಟ್ ಇದು ಸ್ವರಗಳಲ್ಲಿ ಮಾಮಕಾಗ ಸಸ್ಯನಿಂದ ಬರುತ್ತಲ್ಲ, ಅಲ್ಲೆಲ್ಲ ನೋಟ್ ರೀಚ್ ಆಗಿಲ್ಲ. ಅದು ನೀವು ಪಾರ್ಟ್ ಒಪ್ಸಿದಂಗೆ ಒಪ್ಸ್ತಾ ಇದ್ದು, ಸ್ವರಗಳನ್ನೆಲ್ಲ ಹಾಡಿದರೆ ಎಲ್ಲೂ ಮಿಸ್ ಮಾಡಿಲ್ಲ. ಮೇಯ್ನ್ ಅಂದರೆ ಹಾಡಿನಲ್ಲಿ ಕೆಲವು ಶ್ರೇಯಾ ಘೋಷಾಲ್ ಹಾಡಿದ ಸ್ಟೈಲ್ ಇದೆ, ಚೆನ್ನಾಗಿ ಕೇಳಿ, ಅದು ಇಟ್ ಈಸ್ ವೆರಿ ನೈಸ್. ಅದು ಹೇಳೋಕ್ಕಾಗಲ್ಲ, ಆ ಲೆವೆಲ್ಗಿದೆ ಅದು. ಆಮೇಲೆ ಸೆಕೆಂಡ್ ಚರಣದಲ್ಲಿ ಸ್ವರಗಳಿದೆಯಲ್ಲ, ಅಲ್ಲಿ ಕ್ವಶನ್ ಆನ್ಸಿದೆ, ನೀವು ಯಾಕೆ ಡಬಲ್ ಎರಡನ್ನೂ ಹಾಡಕ್ಕೆ ಹೋದ್ರಿ? ಅದು ಆರಾಮಾಗಿ ಆಡ್ಬೋದಾಗಿತ್ತಲ್ಲ. ಅಲ್ಲಿ ಒಂದಾದ್ಮೇಲೆ ಅದಕ್ಕೆ ಆನ್ಸರ್ ಇನ್ಸ್ಟ್ರೂಮೆಂಟಲ್ಲಿದೆ, ನೀವು ಎರಡನ್ನೂ ನೀವು ಹಾಡಕ್ಕೆ ಹೋದ್ರಿ, ಅಲ್ಲಿ ಬೆತ್ತೆ ಸಾಕಾಗ್ತಾ ಇಲ್ಲ. ಕರೆಕ್ಟ್ ಅಲ್ವಾ? ಅದನ್ನು ಸ್ವಲ್ಪ ಅಷ್ಟು ಕಷ್ಟಪಡ್ಬೇಕಂತಿರ್ಲಿಲ್ಲ. ನೀವು ಹಾಡಿದ ಮೇಲೆ ಆನ್ಸರು, ಇನ್ನೊಂದ್ಸಲ ಹಾಡೋದು ಆನ್ಸರು. ಆಮೇಲೆ ಕೊನೆಗದೆ ಹೈ ಹೋಗಿ ಗಾ ಹೋಗಿ ನಿಲ್ಲತ್ತಲ್ಲ, ಅದು ನೋಟ್ ರೀಚ್ ಆಗಿಲ್ಲ. ಓವರಾಲ್ ನನಗೆ ಅಂದರೆ ಈ ಜರ್ನಿಯಲ್ಲಿ ಕಂಡ ಮುಮ್ತಾಜ್ ಫೈನಲಲ್ಲಿ ನನಗೇನೋ ಕಾಣಿಸ್ತಿಲ್ಲ ಅಂತ ಅನಿಸ್ತಿತ್ತು. ನೋಡೋಣ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಎನಿವೇಸ್ ಕಮೆಂಟ್ಸ್ ಒಂದು ಸ್ವಲ್ಪ ಮಿಕ್ಸ್ಡ್ ಇತ್ತು, ಒಂದು 80% ಡೆಫಿನೆಟ್ಲಿ ಪಾಸಿಟಿವ್ ಆಗಿತ್ತು. ನಿಮ್ಮ ಜೊತೆ ಯಾರು ಬಂದಿದ್ದಾರೆ?
ಹಸ್ಬೆಂಡ್ ಬಂದಿದ್ದಾರೆ ಸರ್. ಓಕೆ, ನಿಮ್ಮ ಹಸ್ಬೆಂಡ್ ಆಡಿಷನ್ ಇಂದ ನಿಮ್ಮ ಜೊತೆ ಬರ್ತಾ ಇದ್ದಾರೆ. ಅಂತಹ ಹಸ್ಬೆಂಡ್ ನಿಮಗೆ ಸಿಕ್ಕಿದ್ದಾರೆ ಅಂತಂದ್ರೆ ಅದಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಅಥವಾ ಒಂದು ಭಾಗ್ಯ ಬೇರಿಲ್ಲ ಅಂತ ತಿಳ್ಕೊತೀನಿ. ಯಾಕೆ ಅಂತಂದ್ರೆ ನಮಗೆ ಸಪೋರ್ಟ್ ಮಾಡೋರು ನಮ್ಮ ಜೊತೆ ಇದ್ರೆ ಎಂತ ಸಮಸ್ಯೆ ಬಂದರೂ ನಮಗೆ ಎದುರಿಸಬಹುದಲ್ವಾ. ಸೊ ಅವ್ರನ್ನ ದಯವಿಟ್ಟು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಸೊ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ಹಸ್ಬೆಂಡ್ ಆ್ಯಂಡ್ ಹಸ್ಬೆಂಡ್ ನನ್ನ ಸಣ್ಣ ಮಗಳು ಬಂದಿದ್ದಾಳೆ ಸರ್. ಓಕೆ ಓಕೆ, ದಯವಿಟ್ಟು ವೇದಿಕೆಗೆ ಬನ್ನಿ. ಓಕೆ, ನಿಮ್ಮ ಇಡೀ ಫ್ಯಾಮಿಲಿಗೆ ನಮ್ಮ ಕಡೆಯಿಂದ ಗಿಫ್ಟ್ ಇದೆ. ನೀವು ನಿಮ್ಮ ಊರಿಗೆ ಹೋದ ತಕ್ಷಣ ಏನು ಮಾಡಬೇಕು, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಯೂಸ್ ಮಾಡ್ಕೊಂಡು ಏನೋ ಒಂದು ಐಟಮ್ ಮಾಡಬೇಕು. ಓಕೆ, ಎಸ್. ಸಂತೋಷ್ 2 ಸ್ಟಾರ್ ಬಾಯ್ಲ್ಡ್ ರೈಸ್ ಇದೆ ನಿಮಗೋಸ್ಕರ, ಅವಲಕ್ಕಿ ಇದೆ ನಿಮಗೋಸ್ಕರ, ಶಶಿ ಸೋಪ್ ಇದೆ. ಇಡೀ ಒಂದು 6 ತಿಂಗಳು ಟೆನ್ಷನ್ ಇಲ್ಲ, ಇನ್ನು ಪಳಪಳ ಅಂತ ಹೊಳೆಯುತ್ತೆ ನಿಮ್ಮ ಬಟ್ಟೆ ಎಲ್ಲ. ಆ್ಯಂಡ್ ಮನೇಲಿ ಟಿ ವಿ ನೋಡ್ತಾ ಇರಬೇಕಾದ್ರೆ ನಿಮ್ಗೆ ಅನ್ಸುತ್ತೆ ಏನೋ ಒಂದು ತಿಂತ ಟಿ ವಿ ನೋಡಬೇಕು ಅಂತ, ಹ್ಯಾಂಡ್ಬಲ್ ಚಿಕ್ಕಿ ಇದೆ. ಓಕೆ, ವೆರೈಟಿ ಆಗಿರೋಂಥ ಚಿಕ್ಕಿ. ಆ್ಯಂಡ್ ಇದು ಡೆಫಿನೆಟ್ಲಿ ನಿಮ್ಗೆ ಯೂಸ್ ಆಗುತ್ತೆ. ಯಾಕೆಂತಂದರೆ ಆಲ್ರೆಡಿ ನೀವು ಶೋಸ್ ಎಲ್ಲ ಹೋಗ್ತಾ ಇರ್ತೀರಾ, ನಿಮ್ಮ ಮುಖ ಎಷ್ಟು ಪಳಪಳ ಅಂತ ಹೊಳೆದ್ರೂ ಕಡಿಮೆನೆ. ಸೊ ರೆವೆಂಟೋ ಅವರ ಒಂದು ಕಿಟ್ಟ ಇದೆ ನಿಮಗೋಸ್ಕರ. ಓಕೆ, ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಹಸ್ಬೆಂಡ್ ಬಗ್ಗೆ ಏನಾದರೂ ಹೇಳ್ತೀರಾ? ಯಾಕೆಂದರೆ ಎವ್ರಿ ರೌಂಡ್ ಅವ್ರು ಬರ್ತಾರೆ ನಿಮ್ಮ ಜೊತೆ. ಎಸ್ ಸರ್. ಏನು ಹೇಳ್ತೀರಾ? ಅಯ್ಯೋ, ಏನು ಹೇಳ್ಬೇಕು ಅಂತ ಇದೆ, ಬರ್ತಾ ಇಲ್ಲ ಅಲ್ವಾ? ಅಲ್ಲ ಹೇಳಿ, ಏನು ಬೇಜಾರಿಲ್ಲ, ಹೇಳಿ, ಏನು ಬೇಕಾದರೂ ಹೇಳ್ಬೋದು. ಅದೇ ಸರ್. ಯಾವುದು ಹೇಳಿ ಮೇಡಮ್ ಪ್ಲೀಸ್. ಈ ಥರ ನಮಗೆ ಸಪೋರ್ಟ್ ಕೊಡ್ತಾರಲ್ಲ ನಮ್ಮ ಹಸ್ಬೆಂಡು, ತುಂಬ ಖುಷಿ ಆಗುತ್ತೆ ನನಗೆ. ಫ್ಯಾಂಟಾಸ್ಟಿಕ್. ನೀವು ಇಷ್ಟು ಇನ್ನೋಸೆಂಟ್ ಆಗಿ ಮಾತಾಡ್ತೀರಾ. ನಿಮ್ಮಂತಹ ವೈಫ್ ಅವ್ರಿಗೆ ಸಿಕ್ಕಿರೋ ಅಂಥದ್ದು ಅವರ ಅದೃಷ್ಟ, ಅಂತ ಗಂಡ ನಿಮ್ಗೆ ಸಿಕ್ಕಿರೋದು ನಿಮ್ಮ ಅದೃಷ್ಟ. ಆ್ಯಂಡ್ ಇನ್ನೊಂದು ಮಾತು ಗುರುಕಿರಣ್ ಸರ್ ಕೂಡ ಹೇಳಿದ್ರು, ಕದ್ರಿ ಸರ್ ಕೂಡ ಹೇಳಿದ್ರು, ಏನು ಅಂದರೆ ಬ್ಯಾಂಡ್ ಸಿಂಗರ್ ಅಂತ ನೀವೇ ಹೇಳುವಾಗ ಸ್ವಲ್ಪ ಕೀಳರಿಮೆಯಿಂದ ಹೇಳ್ತಾ ಇದ್ದೀರಾ. ನೀವು ಏನು ಹೇಳಬೇಕು, ನೀವು ಸಾಧನೆ ಮಾಡಿದ್ದೀರಾ, ಗ್ರ್ಯಾಂಡ್ ಫಿನಾಲೆ ತನಕ ಬಂದಿದ್ದೀರಾ ಮಂಗಳೂರಿನಲ್ಲಿ. ಅಲ್ಲ, ಇನ್ಮೇಲೆ ಏನು ಹೇಳಬೇಕು? ಯಾಸ್ ಐ ಆಮ್ ಎ ಬ್ಯಾಂಡ್ ಸಿಂಗರ್. ಹೇಳಿ ಒಂದ್ಸಲ ತೋರಿಸಿ. ಬೇಡ ಸರ್. ಇಲ್ಲ, ಯಾರೆಲ್ಲ ನಿಮ್ಗೆ ಹೇಳಿದಾರೆ ನೋಡಿ ಅವ್ರಿಗೆ ಹೇಳಿ, ಯಾಸ್ ಐ ಆಮ್ ಎ ಬ್ಯಾಂಡ್ ಸಿಂಗರ್ ಅಂತ ಹೇಳಿ. ಹೇಳಿ ಅಯ್ಯಯ್ಯೋ, ಅಲ್ಲ ಹೇಳಿ, ಟ್ರೈ ಮಾಡಿ. ಯಾಸ್ ಐ ಆಮ್ ಎ ಬ್ಯಾಂಡ್ ಸಿಂಗರ್ ಅಂತ. ನಾನು ಈ ಥರ ಹೇಳ್ತೀನಿ, ಐ ಆಮ್ ಸೂಪರ್ ಸಿಂಗರ್. ಥ್ಯಾಂಕ್ ಯು ಸೋ ಮಚ್. ಅದು ಬ್ಯಾಂಡ್ ಆಗಿರಲಿ, ಅದು ಸ್ಟೇಜ್ ಆಗಿರಲಿ, ಅದು ಏನೇ ಆಗಿರಲಿ, ಇದರಲ್ಲಿ ಸಿಂಗರ್ ಇದೆ ಅಲ್ವಾ, ಅದೇ ನಿಮಗೆ ದೇವರು ಕೊಟ್ಟಿರುವಂತಹ ದೊಡ್ಡ ವರ. ಅದನ್ನು ಯೂಸ್ ಮಾಡ್ಕೊಳ್ಳಿ. ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಇನ್ನು ಫಿಂಗರ್ಸ್ ಕ್ರಾಸ್ಡ್ ಇದೆ, ಯಾರು ವಿನ್ ಆಗ್ತಾರೆ ಏನು ಅಂತ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಪವರ್ಡ್ ಬೈ ಸಂತೋಷ್ 2 ಸ್ಟಾರ್ ಬಾಯ್ಲ್ಡ್ ರೈಸ್ ಭದ್ರಾವತಿ. ಆ್ಯಂಡ್ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸಪೋರ್ಟನ್ನು ಮಾಡ್ತಾ ಇರುವಂತಹ ಎಲ್ಲರಿಗೂ ಧನ್ಯವಾದಗಳು. ಕೋ ಸ್ಪಾನ್ಸರ್ಸ್ ಆಗಿದ್ದಾರೆ ಶಶಿ ಸೋಪ್, ಶಕುಂತಲಾ ಹೇರ್ ಆಯಿಲ್, ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್, ಪೂರ್ಣಿಮಾ ಸಿಲ್ಕ್ಸ್, ಅಮೃತ್ ನೋನಿ, ಸಿಟಡೆಲ್ ಡೆವಲಪರ್ಸ್, ಟ್ರೈ ಮಸಾಲಾ, 1000 ಲೈಟ್ಸ್, ಹ್ಯಾಂಡ್ಬಲ್ ಚಿಕ್ಕಿ, ಶ್ರೀನಿವಾಸ್ ಯೂನಿವರ್ಸಿಟಿ, ರೋಹನ್ ಕಾರ್ಪೊರೇಷನ್, ಭಂಡಾರಿ ಬಿಲ್ಡರ್ಸ್, ರೆವೆಂಟೋ ಯುನಿಶೇಡ್ ಕ್ರೀಮ್ಸ್. ಇವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾಕೆ ಅಂತಂದರೆ ಇಂಥ ಒಂದು ವೇದಿಕೆ ನಿರ್ಮಾಣ ಆಗಬೇಕು ಅಂತಂದರೆ, ನಮ್ಮ ಟಿವಿಯ ಕನಸು ನನಸಾಗಬೇಕು ಅಂತ ಆದರೆ ನಿಮ್ಮೆಲ್ಲರ ಸಹಕಾರ ಅದು ಅದ್ಭುತವಾದದ್ದು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸೂಪರ್ ಸಿಂಗರ್ Sun Premium Super Singer, title sponsored by Sun Premium Refined Sunflower Oil, powered by Santosh 2 Star Boiled Rice, Badravati. Shining partner Shashi Soap, co-sponsored by Rohan Corporation, Arogyada Paravase, Amrit None, Purnima Silks Karkala, Shakuntala Herbal Hair Tone, Prime Masalas, Srinivas Hospital, a unit of Srinivas Institute of Medical Science, Mukka Mangalore, Smarnika Kalsanka Udupi, Akshaya Kitchen Equipments, 1000 Lights, Hanbal Chukki, Revento Unishade Plus Cream, Citadel Developers.